ಅಧ್ಯಕ್ಷರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿರಬೇಕಿತ್ತು. ಕಾರಣಾಂತರದಿಂದ ಅವರು ಹಾಜರಾಗಿಲ್ಲ, ಮುಂದೆ ಸೇರ್ಕೊಳ್ಳೋರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತ ಹೇಳಿದಾಗ ಬಹುಶಃ ನಾವು ಪ್ರತಿ ವರ್ಷ ನಡೆಸ್ತಾ ಇರೋದ್ರಿಂದ ದೊಡ್ಡ ಕಷ್ಟ ಕಾರ್ಯಗಳು ಮಸ್ತ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ನಡೆಸೋದ್ರಿಂದ ಅದು ಅಭ್ಯಾಸ ಆಗಿ ಹೋಗಿದೆ. ಅದರ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕ, ಉಪನ್ಯಾಸಕ ವರ್ಗದವರು, ಶಿಕ್ಷಕೇತರ ಸಿಬ್ಬಂದಿಗಳು, ಅಡುಗೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಹಳಷ್ಟು ಪ್ರೀತಿಯಿಂದ ಕೈ ಜೋಡಿಸಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಸಂಸ್ಥೆಯೊಂದಿಗೆ ನಿಕಟವಾಗಿ ಕೈ ಜೋಡಿಸಿಕೊಂಡು ನಮ್ಮ ಸಂಸ್ಥೆ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಚುರಪಡಿಸುವಂತಹ CTV ಇದರ ಹರೀಶ್ ಅವರು ನಮ್ಮೊಂದಿಗಿದ್ದಾರೆ. ಹರೀಶ್ ಅವರು ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಿನ್ನೆ ಸಂಜೆ 6:30ಕ್ಕೆ ನಮ್ಮ ಸಂಸ್ಥೆಯ ಒಂದು ವಿಶೇಷವಾದ ಕಾರ್ಯಕ್ರಮ CTVಯಲ್ಲಿ ಪ್ರಸಾರ ಆಗಿತ್ತು. ಅದರ YouTube ಲಿಂಕ್ ಕೂಡ ಇದೆ. ಅದನ್ನ ಮುಂದೆ ನಮ್ಮ ಗ್ರೂಪ್ಗಳಲ್ಲಿ ಹಂಚಿಕೊಳ್ತೇವೆ. ದಯಮಾಡಿ ವೀಕ್ಷಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕಲೆ ಸಂಸ್ಕೃತಿಯನ್ನು ನಮ್ಮ ಊರಿನ ಜನಗಳಿಗೆ ಪರಿಚಯ ಮಾಡಿದ್ದಾನೆ. ಅವನಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆ ಸಲ್ಲಿಸಿದ್ದೇನೆ. ಯಾಕೆಂತ ಹೇಳಿದರೆ ಈ ಹಿಂದೆ ಗುರುಕುಲ ಶಿಕ್ಷಣ ಇತ್ತು. ಆ ಗುರುಕುಲ ಶಿಕ್ಷಣದಲ್ಲಿ ಈ ತಬಲ ಇಂಥ ಎಲ್ಲ ನಮ್ಮ ಕಲೆಗಳಿಗೆ ಪ್ರೋತ್ಸಾಹ ಜಾಸ್ತಿ ಇತ್ತು. ಆ ನಂತರ ಬ್ರಿಟಿಷರ ಶಿಕ್ಷಣ ಪದ್ಧತಿ ಬಂದ ನಂತರ ಅದನ್ನೆಲ್ಲ ನಾವು ಕಳ್ಕೊಳ್ತಾ ಇದ್ದೇವೆ. ಈಗಿನ ಅಂತರ್ಜಾಲ ಯುಗದಲ್ಲಿ ಮಕ್ಕಳು ಮೊಬೈಲ್ ಕಡೆ, ಇಂಟರ್ನೆಟ್ ಕಡೆ ಜಾಸ್ತಿ ಒಲವು ತೋರಿಸುವಂಥ ಈ ಸಂದರ್ಭದಲ್ಲಿ ಇಂತಹ ಕಲೆಗಳನ್ನು ಪ್ರೋತ್ಸಾಹಿಸಿದಾಗ ಮಕ್ಕಳ ಮನಸ್ಸಿನಲ್ಲಿ ಅವರು ತಾಳ್ಮೆ ಮತ್ತು ಏಕಾಗ್ರತೆ ಜಾಗೃತ ಆಗಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಬಂಧುಗಳು, ನಮ್ಮ ಗ್ರಾಮೀಣ ಮಟ್ಟದ ಎಲ್ಲ ಮಕ್ಕಳು ಒಂದೇ ಹೆಸರಿನಡಿಯಲ್ಲಿ ವಿದ್ಯಾಭ್ಯಾಸ ಕಲಿಬೇಕು ಅಂತ ಸರ್ಕಾರದ ಏನು ಯೋಚನೆ ಮಾಡಿತ್ತ ಆ ಯೋಚನೆಯಂತೆ ಪುತ್ತೂರು ತಾಲೂಕಿಗೆ 2 KPS ಶಾಲೆಗಳು ಬಂದಿವೆ. ಅದರಲ್ಲಿ ಒಂದು KPS ಶಾಲೆ ನಮ್ಮ ಕೆಯೂರು ಗ್ರಾಮಕ್ಕೆ ಬಂದಿದ್ದು ಹೇಳಿ ತುಂಬ ಸಂತೋಷ ಆಗ್ತಿದೆ. ಒಂದು ವೇಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಯೂರು ಇವರು ನೀಡುವ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಿದ 2 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ. ಮನ್ವಿತ್ 125ರಲ್ಲಿ 125 ಅಂಕಗಳು. ದ್ವಿತೀಯ ಸ್ಥಾನ ಗಳಿಸಿದವರು ಖದೀಜತುಲ್ ಶಹಿಮಾ, ಚೈತನ್ಯ PJ, ದೀಪ್ತಿ KC, ದೀಕ್ಷಾ.
ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಈ ಶಾಲೆ ಹಾಗೆಯೇ ಒಳ್ಳೆಯ ಈ ಒಂದು ಫಲಿತಾಂಶವನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈ ವರ್ಷ ಕಳೆದ ವರ್ಷ ಕೂಡ SSLCಲಿ ಒಂದು ಹುಡುಗ ಫೇಲ್ ಆದ ಕಾರಣ ನಮಗೆ 98% ಮಾರ್ಕ್ ಪರ್ಸೆಂಟೇಜ್ ಬಂದಿದೆ. PUCಯಲ್ಲಿ 100% ಬಂದಿದೆ. ಈ ವರ್ಷ ಒಂದು ಸವಾಲಾಗಿ ಸ್ವೀಕರಿಸಿ SSLCಗೆ ಕೂಡ 100% ನಾವು ಫಲಿತಾಂಶವನ್ನು ಪಡಿಬೇಕಂತ ಹೇಳುತ್ತಾ, ಹಾಗೆಯೇ ಈ ಒಂದು ಪೋಷಕರಿಗೆ ನಾನು ಒಂದು ವಿನಂತಿ, ಯಾಕಂದರೆ ನಮ್ಮ ಮಕ್ಕಳನ್ನು ನಾವು ಆಸ್ತಿ ಪಾಸ್ತಿ ಮಾಡಿಡುವುದಲ್ಲ, ಮಕ್ಕಳನ್ನು ಒಂದು ಆಸ್ತಿಯನ್ನಾಗಿ ಮಾಡಬೇಕಾಗಿದೆ. ಈ ಮಕ್ಕಳನ್ನು ಯಾವಾಗ ನಾವು ಆಸ್ತಿ ಮಾಡ್ತೇವೋ ಅದೇ ನಮಗೆ ದೊಡ್ಡ ನಮ್ಮ ಕೊಡುಗೆ. ಯಾಕಂದರೆ ದೇಶಕ್ಕೆ ನಾವು ಕೊಡಬೇಕಾದ್ದು ಅದನ್ನು ನಾವು ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡಿಟ್ಟು ಕೂಡಿಟ್ಟು ಏನೂ ಪ್ರಯೋಜನ ಇಲ್ಲ. ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ನಾನು ಪೋಷಕರಿಗೆ ಬಹಳ ವಿನಮ್ರತೆಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಮುಂದಿನ ವರ್ಷ ಕೂಡ ಈಗಾಗಲೇ ತಾಲೂಕು ಮಟ್ಟದಲ್ಲಿ ನಮ್ಮ ಈ ಒಂದು KPS ಶಾಲೆ ದಾಖಲಾತಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಅದನ್ನು ಕೂಡ ನಾವು ವೃದ್ಧಿ ಮಾಡಬೇಕಾಗಿದೆ. ಬರುವ ವರ್ಷಕ್ಕೆ ನಮ್ಮ ತಾಲೂಕಿನಲ್ಲಿ ನಾವು ಪ್ರಥಮ ಸ್ಥಾನವನ್ನು ನೋಡುವಂತಾಗಲಿ ಎಲ್ಲ ನಮ್ಮ ಅಕ್ಕಪಕ್ಕದ ನಮ್ಮ ಹಿತೈಷಿಗಳಲ್ಲಿ ಹೇಳಿ ಇಲ್ಲಿ ಹೆಚ್ಚಿನ ಮಕ್ಕಳನ್ನು ದಾಖಲಾತಿ ಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ SDMC ಎಲ್ಲ ಸದಸ್ಯ ಮಿತ್ರರು ಕೂಡ ಇವತ್ತು ಬೆಳಗಿನಿಂದಲೇ ಭಾಗವಹಿಸಿ ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಎಲ್ರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರುಗಳಲ್ಲಿ ಕೇಳಲೇಬೇಕಾಗಿರುವ ಕತೆ ಪುಣ್ಯಕೋಟಿಯ ಕತೆ. ಇದು ಸತ್ಯದ ಕತೆ, ಇದು ಪ್ರಾಮಾಣಿಕತೆಯ ಕತೆ. ಈ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಕುಲವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯನಿಷ್ಠೆಯಿಂದ ಧ್ರುವವ್ಯಾಘ್ರಹಣ ಮನಸ್ಸನ್ನು ಪರಿವರ್ತಿಸುವ ಕತೆ ಈ ಪುಣ್ಯಕೋಟಿಯ ಕತೆ. ಇದನ್ನು ನೃತ್ಯ ರೂಪಕವಾಗಿ ಪ್ರದರ್ಶಿಸಲು ನಿಮ್ಮ ಮುಂದೆ 1ನೇ ತರಗತಿಯ ವಿದ್ಯಾರ್ಥಿಗಳು. मशवरा मेरा तू आजमा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. Thank you.